ಜಗತ್ತಿಗೆ ಶಾಂತಿ ಸಂದೇಶವನ್ನು ಸಾರಿದ ಯೇಸುಕ್ರಿಸ್ತರ ಜನ್ಮದಾತೆ ಮಾತೆ ಮರಿಯಮ್ಮನ ಜನ್ಮದಿನವನ್ನು ಇಂದು ದಕ್ಷಿಣ ಕನ್ನಡದಲ್ಲಿ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಯಿತು. ಇಂದು ಮುಂಜಾನೆಯಿಂದಲೇ ಚರ್ಚ್ಗಳಲ್ಲಿ ವಿಶೇಷ ಪೂಜೆ ನಡೆಯಿತು. ನೂರಾರು ಸಂಖ್ಯೆಯಲ್ಲಿ ಚರ್ಚ್ಗೆ ತೆರಳಿದ ಭಕ್ತರು ಮಾತೆ ಮರಿಯಮ್ಮನಿಗೆ ಹೂವನ್ನು ಅರ್ಪಿಸುತ್ತಾ ವಂದಿಸಿದರು. ಅಲ್ಲದೆ ಕರಾವಳಿಯ ಜನತೆ ಇದೇ ದಿನ ತೆನೆ ಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದರು. ಇಂದು ಶಾಂತಿ ದೂತ ಯೇಸುಕ್ರಿಸ್ತನ ತಾಯಿ ಮಾತೆ ಮರಿಯಮ್ಮ ಜನ್ಮದಿನ. ಮಾತೆ ಮರಿಯಮ್ಮನ ಜನ್ಮದಿನವನ್ನು ಪ್ರಪಂಚದಾದ್ಯಂತ ಕ್ರೈಸ್ತ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಅದೇ ರೀತಿ ದಕ್ಷಿಣ ಕನ್ನಡದಲ್ಲೂ ಇಂದು ಮಾತೆ ಮರಿಯಮ್ಮನ ಜನ್ಮದಿನವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಇಂದು ಮುಂಜಾನೆಯಿಂದಲೇ ಚರ್ಚ್ಗಳಲ್ಲಿ ವಿಶೇಷ ಪೂಜೆ ನೆರವೇರಿತು. ಅಲ್ಲದೆ ಭಕ್ತರು ಮಾತೆ ಮರಿಯಮ್ಮನಿಗೆ ಹೂವನ್ನು ಅರ್ಪಿಸಿ ವಂದಿಸಿದರು. ಹಬ್ಬ ಆಚರಣೆಗೆ ಮೊದಲು 9 ದಿನಗಳ ಕಾಲ ವಿಶೇಷ ಪೂಜೆ ಪ್ರಾರ್ಥನೆಗಳು ನಡೆಯುತ್ತವೆ. ಈ ಸಮಯದಲ್ಲಿ ಮಕ್ಕಳು ಹೆತ್ತವರು ತಮ್ಮ ಮನೆಗಳ ಹೂತೋಟಗಳಿಂದ ಸಂಗ್ರಹಿಸಿದ ಬಣ್ಣ ಬಣ್ಣದ ಹೂಗಳನ್ನು ಮಾತೆ ಮರಿಯಮ್ಮ ಅವರಿಗೆ ಅರ್ಪಿಸುವ ಮೂಲಕ ಮರಿಯಮ್ಮನಿಗೆ ವಂದಿಸುವುದು ವಿಶೇಷ. ಕರಾವಳಿ ಪ್ರದೇಶದ ಕ್ರೈಸ್ತ ಬಾಂಧವರು ಈ ದಿನವನ್ನು ವಿಶೇಷವಾಗಿ ತೆನೆ ಹಬ್ಬವನ್ನಾಗಿ ಆಚರಿಸುತ್ತಾರೆ. ಶ್ರಮಜೀವಿಗಳೆಂದು ಹೆಸರು ಪಡೆದ ಕ್ರೈಸ್ತ ಕೃಷಿ ಬಾಂಧವರು ತಮ್ಮ ಗದ್ದೆ ತೋಟಗಳಲ್ಲಿ ಬೆಳೆದ ಹೊಸ ಬೆಳೆ ಮತ್ತು ದವಸ ಧಾನ್ಯಗಳನ್ನು ಕಟಾವು ಮಾಡಿ ಮೊದಲು ದೇವರಿಗೆ ಅರ್ಪಿಸುತ್ತಾರೆ. ಬಳಿಕ ಭತ್ತವನ್ನು ಮನೆಗೆ ತಂದು ಮನೆಯಲ್ಲಿ ಪ್ರಾರ್ಥನೆ ನಡೆಸಿ ಭತ್ತವನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯುತ್ತಾರೆ. ಅಲ್ಲದೆ ವಿವಿಧ ಬಗೆಯ ತರಕಾರಿಯ ಪದಾರ್ಥವನ್ನು ಮಾಡಿ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತಾರೆ. ಅಲ್ಲದೆ ದೂರದೂರಿನಲ್ಲಿರುವ ತಮ್ಮ ಬಂಧುಗಳಿದೆ ಅಕ್ಕಿ ಕಾಳನ್ನು ಅಂಚೆಯ ಮೂಲಕ ಕಳುಹಿಸುವುದು ಸಂಪ್ರದಾಯ. ಇದು ಕ್ರೈಸ್ತ ಬಾಂಧವರ ಮೊದಲ ಭೋಜನ ಎಂಬುದು ವಿಶೇಷ. ಕರಾವಳಿ ಕ್ರೈಸ್ತ ಬಾಂಧವರು ಬೇರೆ ಎಲ್ಲಾ ಹಬ್ಬದಲ್ಲೂ ಮಾಂಸಾಹಾರ ಭೋಜನವನ್ನು ಸವಿದರೆ ಮಾತೆ ಮರಿಯಮ್ಮನ ಹಬ್ಬದಲ್ಲಿ ಮಾತ್ರ ಸಸ್ಯಾಹಾರ ಭೋಜನವನ್ನು ತಯಾರಿಸಿ ಪ್ರಥಮ ಭೋಜನವಾಗಿ ಆಹಾರವನ್ನು ಸೇವಿಸುವುದು ಈ ಹಬ್ಬದ ವಿಶೇಷ.